ಪ್ರಿಯರೇ, ನಿಮಗೆಲ್ಲರಿಗೂ ಮಾತೆ ಮರಿಯಮ್ಮನವರ ಜನ್ಮದಿನದ ಶುಭಾಶಯಗಳು. ಸೆಪ್ಟೆಂಬರ್ 8ರಂದು ಆಚರಿಸುವ ಈ ಹಬ್ಬವು ಕರ್ನಾಟಕ ಕರಾವಳಿಯ ಕ್ರೈಸ್ತರಿಗೆ, ಪ್ರತ್ಯೇಕವಾಗಿ ಕೊಂಕಣಿ ಭಾಷಿಕರಿಗೆ ಅತೀ ಪ್ರೀತಿಯ ಹಬ್ಬವಾಗಿದೆ. ನಾವು ಈ ಹಬ್ಬವನ್ನು ಮೋಂತಿ ಫೆಸ್ಟ್ ಅಂತ ಕರೆಯುತ್ತೇವೆ. ಕೊಂಕಣಿ ಸಂಸ್ಕೃತಿಯೂ ಇದರಲ್ಲಿ ಅಡಕವಾಗಿದೆ. ಈ ಹಬ್ಬದ ವಿಶೇಷತೆ ಏನೆಂದರೆ, ಈ ಹಬ್ಬ ಹೊಸತನವನ್ನು ತರುತ್ತದೆ. ಕುಟುಂಬದ ಹಬ್ಬ ಇದಾಗಿದ್ದು ಹೆಣ್ಣು ಮಗುವಿಗೆ ವಿಶೇಷ ಗೌರವವನ್ನು ಕೊಡಲು ನಮಗೆ ಪ್ರೇರಣೆ ನೀಡುತ್ತಿದೆ. ಇದರ ಜೊತೆಗೆ ಹೊಸ ತೆನೆಯನ್ನು ತಂದು ಆಶೀರ್ವದಿಸಿ ವಿವಿಧ ಬಗೆಯ ತರಕಾರಿಗಳನ್ನು ಆಸ್ವಾದಿಸಿ ಸಂತೋಷಪಡುತ್ತೇವೆ. ಚಿಕ್ಕ ಮಕ್ಕಳ ಮೊಗದಲ್ಲಿ ಮುಗುಳ್ನಗೆ ಮೂಡಿಸುವ ಹಬ್ಬ ಇದಾಗಿದೆ. ಕಾರಣ, ಈ ಹಬ್ಬದ ಸಿದ್ಧತೆಯ ದಿನಗಳಲ್ಲಿ ಮಕ್ಕಳು ತಾವೇ ತೋಟ ಹಿತ್ತಲು ಸುತ್ತಿ ಹೂವುಗಳನ್ನು ಆರಿಸಿ ತಂದು ಕಂದ ಮರಿಯಳಿಗೆ ಅರ್ಪಿಸ್ತಾರೆ. ನಮಗೊಂದು ಹೆಣ್ಣು ಮಗು ಜನಿಸಿದೆ, ಮುಂದೆ ದೇವಪುತ್ರನನ್ನೇ ಧರೆಗೆ ತರಲು ತಂದೆಯಾದ ದೇವರು ಮರಿಯಳನ್ನು ಆರಿಸಿ ಅವಳ ಮುಖಾಂತರ ಲೋಕ ರಕ್ಷಕನನ್ನು ನಮಗೆ ಕೊಡುತ್ತಾರೆ. ಈ ಹೆಣ್ಣು ಮಗು ಮಾನವ ಕುಲದ ತಾಯಿ ಎಂದು ನಾವು ಕ್ರೈಸ್ತರು ನಂಬುವಂತೆ ಮಾಡುವ ಸಂದೇಶ ಈ ಹಬ್ಬ ನಮಗೆ ನೀಡುತ್ತದೆ. ಏಕೆಂದರೆ ವಿಶ್ವಾಸಿಗಳಲ್ಲಿ ಅತಿ ಶ್ರೇಷ್ಠಳು ಮರಿಯಳು. ಪ್ರಕೃತಿಯ ರಕ್ಷಣೆ, ಹೆಣ್ಣು ಮಗುವಿಗೆ ಗೌರವ, ಕುಟುಂಬದ ಏಕತೆ, ಭೂಮಿಯ ಫಲವತ್ತತೆ ಎಲ್ಲವನ್ನೂ ಸಾರುವ ಮರಿಯ ಜಯಂತಿಯು ನಮಗೆಲ್ಲರಿಗೂ ಸಂತೋಷದ ಕಾರಣವಾಗಲೆಂದು ಆಶಿಸ್ತೇನೆ. ಇತ್ತೀಚಿನ ದಿನಗಳಲ್ಲಿ ಸ್ತ್ರೀಯರ ಮೇಲೆ ನಡೆಯುವ ದೌರ್ಜನ್ಯ, ಅತ್ಯಾಚಾರ, ಕೊಲೆ, ಮಾನವ ಸಾಗಾಟ ವ್ಯವಹಾರ ಹಾಗೂ ಹೆಣ್ಣನ್ನು ಭೋಗದ ವಸ್ತುವಿನಂತೆ ಕಾಣುವ ಮನುಜರಿಗೆ ನಾವು ಆಚರಿಸುವ ಹಬ್ಬ ಅವರ ಕಣ್ಣು ತೆರೆದು ಹೆಣ್ಣಿನ ಸ್ಥಾನ ಮಾನ ಅರಿತು ಅವರನ್ನು ಗೌರವಿಸುವ ಹಾಗೆ ಪ್ರೇರಣೆ ನೀಡಲಿ. ಆಗ ನಾವು ಆಚರಿಸುವ ಹಬ್ಬಕ್ಕೊಂದು ಸಾರ್ಥಕತೆ ಬರುವುದು. ಇಂತಹ ಸಾರ್ಥಕ ಜೀವನ ನಮ್ಮದಾಗಲಿ ಎಂದು ಆಶಿಸ್ತೇನೆ. ಜಗತ್ತಿನಾದ್ಯಂತ ಕಥೋಲಿಕ್ ಧರ್ಮಸಭೆಯಲ್ಲಿ ಈ ವರ್ಷ ಅಮೋರಿಸ್ ಲೆತಿಸಿಯಾ ಕುಟುಂಬದ ವರ್ಷ ಎಂದು ಆಚರಿಸುವ ಸುಸಂದರ್ಭದಲ್ಲಿ ಈ ಹಬ್ಬವು ನಮ್ಮ ಕುಟುಂಬ ಸಂಬಂಧಗಳನ್ನು ಬಲಿಷ್ಠಗೊಳಿಸಲು, ಒಗ್ಗಟ್ಟಿನಿಂದ ಅನ್ಯೋನ್ಯತೆಯಿಂದ ಬಾಳಲು, ಸಂತೋಷದ ಕೌಟುಂಬಿಕ ಜೀವನ ನಡೆಸಲು ಮಾತೆ ಮರಿಯಳು ನಮಗಾಗಿ ಪ್ರಾರ್ಥಿಸಲಿ ಎಂದು ಬೇಡೋಣ. ನಾಡಿನ ಸಮಸ್ತ ಜನರಿಗೆ ಮೋಂತಿ ಹಬ್ಬದ ಶುಭಾಶಯಗಳು. ದೇವರು ನಿಮ್ಮೆಲ್ಲರನ್ನು ಹರಸಲಿ.